ಅನಧಿಕೃತವಾಗಿ ರಚಿಸಿರುವ ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟಿನ ಎಲ್ಲ ಸ್ಥಿರ ಚರಾಸ್ತಿ ಇತರ ಎಲ್ಲ ದಾಖಲೆಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಇಲಾಖಾ ವಶಕ್ಕೆ ಪಡೆಯುವ ಬಗ್ಗೆ ಸದ್ರಿ ಜಮೀನನ್ನು ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರಿಗೆ ವರ್ಗಾಯಿಸಲು ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಂದ ಆದೇಶ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಸಾರ್ವಜನಿಕ ದೇವಸ್ಥಾನ. ಮೂಲತಃ ಈ ದೇವಸ್ಥಾನ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಮೂಲ ದಾಖಲೆ ಸಂಪ್ರದಾಯ ಪ್ರಕಾರ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವರು ಮೂಲ ಸಾನ್ನಿಧ್ಯ ದೇವರು 2012ರಲ್ಲಿ ಅಂದಿನ ವ್ಯವಸ್ಥಾಪನಾ ಸಮಿತಿಯವರು ಮೂಲ ಸಾನ್ನಿಧ್ಯಕ್ಕೆ ವಿರುದ್ಧವಾಗಿ ಅನಧಿಕೃತವಾಗಿ ಶ್ರೀ ಮಹಾವಿಷ್ಣು ದೇವರ ಗುಡಿಯನ್ನು ಪ್ರಧಾನ ಗುಡಿಗೆ ಸಮಾನವಾಗಿ ನಿರ್ಮಿಸಿದ್ದರು. 2012ರವರೆಗೆ ಸದ್ರಿ ದೇವಸ್ಥಾನದಲ್ಲಿ ಶ್ರೀ ಮಹಾವಿಷ್ಣು ದೇವರ ಗುಡಿ ಸಾನ್ನಿಧ್ಯ ಇರಲಿಲ್ಲ. ಈಗಲೂ ಕೂಡ ದತ್ತಿ ಇಲಾಖೆಯ ದಾಖಲೆಗಳಲ್ಲಿ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಎಂದು ಇರುವುದಾಗಿದೆ. 2010ರ ಜುಲೈ ತಿಂಗಳಲ್ಲಿ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ ಕೆಮ್ಮಿಂಜೆ ಎಂಬ ಅನಧಿಕೃತವಾದ ಖಾಸಗಿ ಟ್ರಸ್ಟನ್ನು ಕೆಲವರು ಸೇರಿಕೊಂಡು ರಚಿಸಿದ್ದಾರೆ. ಈ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರೇ 2012ರಲ್ಲಿ ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರಾಗಿದ್ದು, ಶ್ರೀ ದೇವಳದ ದಕ್ಷಿಣ ದಿಕ್ಕಿನಲ್ಲಿ ಯೋಜಿತ ಪಾಕಶಾಲೆ ಮತ್ತು ಅರ್ಚಕರ ಮನೆಗೆ ಹೊಂದಿಕೊಂಡು ದೇವಾಲಯದ ಪ್ರಾಂಗಣದವರೆಗೆ ಒಂದು ಸಭಾಭವನ ನಿರ್ಮಿಸಲು 2012ರಲ್ಲಿ ಅಂದಿನ ವ್ಯವಸ್ಥಾಪನಾ ಸಮಿತಿಯ ನಿರ್ಣಯ ಮಾಡಿತು. ಅದರಂತೆ ಶ್ರೀ ದೇವಾಲಯದ ದಕ್ಷಿಣ ಭಾಗದಲ್ಲಿ ಸಭಾಭವನ ನಮ್ಮ ಶ್ರೀ ದೇವಾಲಯದ ದೇವಾಲಯದ ಆದಾಯದಿಂದ ನಿರ್ಮಿಸಲಾಗಿದೆ. ಈ ಸಭಾಭವನದ ಜಮೀನನ್ನು ದೇವಾಲಯದ ಹತ್ತಿರದ ಕ್ರಿಶ್ಚಿಯನ್ ವ್ಯಕ್ತಿಯೊಬ್ಬರಿಂದ ಖರೀದಿಸಿದ್ದಾರೆ. ಈ ಜಮೀನನ್ನು ನಾನು ದೇವಸ್ಥಾನಕ್ಕೆಂದು ಕೊಟ್ಟದ್ದು ಎಂದು ಜಾಗ ಕೊಟ್ಟ ಕ್ರಿಶ್ಚಿಯನ್ ಈಗಲೂ ಹೇಳುತ್ತಾರೆ. ಆದರೆ ಅಂದಿನ ವ್ಯವಸ್ಥಾಪನಾ ಸಮಿತಿಯವರು ದೇವಸ್ಥಾನಕ್ಕೆಂದು ಪಡೆಗೊಂಡ ಜಮೀನನ್ನು ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ನ ಹೆಸರಿಗೆ ಮಾಡಿಕೊಂಡು ಅಲ್ಲಿ ಈ ಟ್ರಸ್ಟ್ನ ಹೆಸರಲ್ಲಿ ಸಭಾಭವನ ನಿರ್ಮಿಸಿ ಶ್ರೀ ದೇವಾಲಯದಲ್ಲಿ ನಡೆಯುವ ವಿಶೇಷ ಸೇವಾ ಪೂಜೆ, ಮದುವೆ ಇತ್ಯಾದಿ ಶುಭ ಕಾರ್ಯಗಳನ್ನು ಸದ್ರಿ ಸಭಾಭವನದಲ್ಲಿ ಕಾನೂನು ಬಾಹಿರವಾಗಿ ಮಾಡಿಕೊಂಡು ದೇವಾಲಯದ ಆದಾಯಕ್ಕೆ ನಷ್ಟ ಉಂಟು ಮಾಡುತ್ತಿದ್ದಾರೆ. ಈ ಬಗ್ಗೆ ನಾವು ಹಿಂದೂ ಧಾರ್ಮಿಕ ಇಲಾಖೆಗೆ ದೂರು ನೀಡಿದ್ದು, ಇಲಾಖೆಯ ಪರಿವೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ವರದಿ ಸಲ್ಲಿಸಿದ್ದು, ಸದ್ರಿ ದೇವಸ್ಥಾನಕ್ಕೆ ಸರ್ಕಾರದಿಂದ ಮಂಜೂರಾದ ಸುಮಾರು ರು 12 ಲಕ್ಷ ಅನುದಾನವನ್ನು ಅಂದಿನ ವ್ಯವಸ್ಥಾಪನಾ ಸಮಿತಿ ದುರ್ಬಳಕೆ ಮಾಡಿಕೊಂಡಿರುವುದಾಗಿ, ದೇವಸ್ಥಾನದಲ್ಲಿ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಶ್ರೀ ಮಹಾವಿಷ್ಣು ದೇವರ ಗುಡಿ ನಿರ್ಮಿಸಿದ್ದು, ದೇವಸ್ಥಾನದ ಮೂಲ ದಾಖಲೆ ಹೆಸರನ್ನು ಬದಲಾಯಿಸಿದ್ದು, ಈ ಬಗ್ಗೆ ಹಿಂದೂ ಧಾರ್ಮಿಕ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡಿಲ್ಲ ಎಂಬಿತ್ಯಾದಿ ಪ್ರಮುಖ ಅಂಶಗಳನ್ನು ಈ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ನಂತರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ದೇವಸ್ಥಾನಕ್ಕೆ ಮತ್ತು ಖಾಸಗಿ ಟ್ರಸ್ಟಿಗೆ ನೋಟಿಸ್ ನೀಡಿ ಎರಡೂ ಕಡೆಯವರನ್ನು ವಿಚಾರಣೆ ನಡೆಸಿದ್ದು, ಅನಧಿಕೃತವಾಗಿ ರಚಿಸಲ್ಪಟ್ಟಿರುವ ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ನ ಎಲ್ಲ ಸ್ಥಿರ ಚರಾಸ್ತಿ ಇತರ ಎಲ್ಲ ದಾಖಲೆಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಇಲಾಖಾ ವಶಕ್ಕೆ ಪಡೆಯುವ ಬಗ್ಗೆ ಸದ್ರಿ ಜಮೀನನ್ನು ದೇವಸ್ಥಾನದ ಹೆಸರಿಗೆ ವರ್ಗಾಯಿಸಲು ಕೈಗೊಳ್ಳಬಹುದು ಎಂದು ಹಿಂದೂ ಧಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿಯವರಿಗೆ ತನಿಖಾ ವರದಿ ಸಲ್ಲಿಸಿದ್ದಾರೆ. ಇದರಂತೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಿಂದೂ ಧಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿಯವರು ಪುತ್ತೂರು ಉಪವಿಭಾಗ ಸಹಾಯಕ ಆಯುಕ್ತರಿಗೆ ಸೂಚಿಸಿದ್ದಾರೆ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದೂ ಸಮಾಜದ ಎಲ್ಲ ಜಾತಿ ಪಂಗಡ ಭಕ್ತಾದಿಗಳಿಗೆ ಸಂಬಂಧಪಟ್ಟ ಸಾರ್ವಜನಿಕ ದೇವಸ್ಥಾನ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ಸೇವಾ ಟ್ರಸ್ಟ್ ಕೇವಲ ಒಂದು ಸಿದ್ಧಾಂತಕ್ಕೆ ಒಳಪಟ್ಟ ಬಹುತೇಕ ಒಂದೇ ಜಾತಿಯ ವ್ಯಕ್ತಿಗಳನ್ನು ಒಳಗೊಂಡ ಖಾಸಗಿ ಟ್ರಸ್ಟ್. ಈ ಖಾಸಗಿ ಟ್ರಸ್ಟ್ನವರು ಅಕ್ರಮವಾಗಿ ಸಾರ್ವಜನಿಕ ದೇವಸ್ಥಾನದ ಆದಾಯವನ್ನು ಲೂಟಿ ಹೊಡೆಯುತ್ತಿದ್ದಾರೆ. ಇದು ಭಕ್ತರಿಗೆ ಮಾಡುವ ಮೋಸ. ಈ ಖಾಸಗಿ ಟ್ರಸ್ಟ್ನವರು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವರಿಗೆ ವಂಚನೆ ಮಾಡುತ್ತಿದ್ದಾರೆ. ಇದು ಹಿಂದೂ ಸಮಾಜದ ನಂಬಿಕೆ, ವಿಶ್ವಾಸಕ್ಕೆ, ಧಾರ್ಮಿಕ ಭಾವನೆಗೆ ಮಾಡಿದ ಧಕ್ಕೆಯಾಗಿರುತ್ತದೆ. ದೇವಸ್ಥಾನದ ಹೆಸರನ್ನು ಬಳಸಿಕೊಂಡು ಯಾವುದೇ ಖಾಸಗಿ ಟ್ರಸ್ಟನ್ನು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. ಯಾವುದೇ ಟ್ರಸ್ಟನ್ನು ರಚಿಸಲು ಇಲಾಖೆಯ ಅನುಮತಿ ಅಗತ್ಯ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ ಕಾನೂನು ಬಾಹಿರವಾಗಿ ರಚಿಸಿದ್ದು, ಹಾಗೆಯೇ ಕಾನೂನು ಬಾಹಿರವಾಗಿ ಮಹಾವಿಷ್ಣು ಗುಡಿಯನ್ನು ಇಲಾಖಾ ಅನುಮತಿ ಇಲ್ಲದೆ ರಚಿಸಿದ್ದು ಕೂಡ ಕಾನೂನು ಮತ್ತು ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ. ಇಲ್ಲಿಯ ತನಕ ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಟ್ರಸ್ಟಿನ ಲೆಕ್ಕಪತ್ರವನ್ನು ಲೆಕ್ಕ ಪರಿಶೋಧಕರಿಂದ ಪರಿಶೀಲಿಸಿರುವುದಿಲ್ಲ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾವು ಕಾನೂನು ಕ್ರಮವನ್ನು ಜರುಗಿಸಬೇಕಾಗಿ ವಿನಂತಿ. ಹೌದು, ಅಲ್ಲ, ನಾವೀಗ AC ಅವರಿಗೆ ಮನವಿ ಮಾಡಿ, AC ಅವರಿಗೆ ನಾವೀಗ ಮಾನ್ಯ ಸಹಾಯಕ ಆಯುಕ್ತರಿಗೆ ಕಾಪಿಯನ್ನು ನಾವೀಗ ಮನವಿ ಮಾಡ್ತಿದ್ದೇವೆ. ಉಂಟು ಇಲ್ಲ ಅಂತಲ್ಲ, ಕಾಪಿ ಇರಬೇಕಲ್ಲ. ಅದರ ಇಟ್ಟಿದೆ 5/5ಕ್ಕೆ ಇಲ್ಲಿ ಬಂದಿದೆ. ಅದರ ನಂತರ 1 ತಿಂಗಳಲ್ಲಿ ತಹಸೀಲ್ದಾರಿಗೆ ಕಳಿಸಿದ್ದಾರೆ. ಅದರ ನಂತರ ಏನು ಕ್ರಮ ಆಗಲಿಲ್ಲ, ಮುಂದಕ್ಕೆ ಬರಲಿಲ್ಲ.
ಹೌದು DC ನೀವು ಇದ್ರ ಕಾನೂನು ಗೊತ್ತಿದ್ದವರು ಅದಕ್ಕೆ ಟೈಮ್ ಇದೆಯಾ ಇಷ್ಟು ಸಮಯ ಅಂತ ಒಳಗೆ ಕಾಯಂ ಅಂತ ಹೇಳಿದ್ರೆ ಯಾವುದು ಕಾಯಂ ಅಂತ ಹೇಳೋದಿಲ್ಲ ಇಲ್ಲಿ. ಜಿಲ್ಲಾಧಿಕಾರಿಯವರು ಧಾರ್ಮಿಕ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಅಂತ ಅದು ಕಾಣ್ತದೆ ಅದರಲ್ಲಿ. ಅವ್ರು ಏನು ಮಾಡಿದ್ರೆ DC AC ಅವರು ನಿರ್ದೇಶನ ನೀಡಿದ್ದಾರೆ, ಇದನ್ನು ಕಾನೂನುಬದ್ಧವಾಗಿ ಮುಟ್ಟುಗೋಲು ಹಾಕಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ. AC ಅವರು ಏನು ಮಾಡಿದ್ದಾರೆ ಅಂತ ನಾನು ತಹಶೀಲ್ದಾರಿಗೆ ಕಳಿಸಿಕೊಟ್ಟಿದ್ದಾರೆ ಅಲ್ವಾ. ಹೌದು. ತಹಶೀಲ್ದಾರ್ ಅದನ್ನು AC ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ರೀತಿಯಾದ ಕಾಪಿ ಇದರಲ್ಲಿ ಇಲ್ಲ ಕಾಣ್ತದೆ. ಅಲ್ಲ ಆದ್ರೆ ಕೊಟ್ಟಿದೆ, ಆ ಕಾಪಿ ಇಲ್ಲ. AC ಅವರಿಂದ ತಹಸೀಲ್ದಾರ್ ಬಂದು ಕಾಪಿ ಇಡ್ಲಿಲ್ಲ, ನಾವು ತೆಗ್ದಿದ್ದೇವೆ. ಹೌದು, 3 ತಿಂಗಳಾಗಿದೆ. ಹೌದು, ಆದ ಕಾರಣ ಉಂಟಲ್ಲ. 5/5ಕ್ಕೆ ಆದೇಶ ಆಗಿ ಬಂದಿದೆ ಅವರಿಗೆ. 5 ಕಾಪಿ ನೋಡಿ. ಆಮೇಲೆ ಆ ನಂತರ AC ಆಫೀಸಿನ AC ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಟ್ಟುಗೋಲು ಹಾಕಿಗೆ ತೀರಾ ಸ್ವತ್ತುಗಳ ವಿವರ ಎಲ್ಲ ತಗೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕಂತೇಳಿ ತಹಶೀಲ್ದಾರ್ ಇದು ಮನೆಗಾರಿಗೆ ಬಂತು. ತಹಸೀಲ್ದಾರಲ್ಲಿದೆ, ಇನ್ನು ಮುಂದಕ್ಕೆ ಹೋಗಲಿಲ್ಲ. ಈಗ ಅದು ತಹಶೀಲ್ದಾರ್ ಅಲ್ಲಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಿದ್ದಾರೆ. ಆದ ಕಾರಣ ಇಲಾಖಾ ವತಿಯಿಂದ ಇದಕ್ಕೆ ಕಾನೂನು ಕ್ರಮ ಶೀಘ್ರವಾಗಿ ನಡೆಯಬೇಕೆಂದು ನಮ್ದೊಂದು. ಹೌದು, ಅದಾಗ್ತಾ ಉಂಟು. ಇದು 2ನೇ ಬಾರಿ ಆರ್ಡರ್ ಆಗುದು. 2020ರಲ್ಲಿ ಆರ್ಡರ್ ಆಗಿ ಮುಟ್ಟುಗೋಲು ಆದೇಶ ಆಗಿದೆ. ಬ್ಯಾಂಗ್ಳೂರು ಕಮಿಷನ್ನ ನಿರ್ದೇಶನದಂತೆ ಮುಟ್ಟುಗೋಲಾಗಿತ್ತು. ಅದು ನಂತರ ಹಾಗೆ ಅದು ಪ್ರಗತಿಯಲ್ಲಿ ಇದ್ದು ಇಷ್ಟ ತನಕ ಆಗಿರಲಿಲ್ಲ. ಈಗ ಅದು ಮುಂದಕ್ಕೆ ವಾಪಸ್ಸು ನಾವು AC ತನಿಖೆ ಆಗಿ 3 ಸಲ ನಾವು ಸಹ AC ಧಾರ್ಮಿಕ ಇಲಾಖೆ AC ತನಿಖೆ ಆಗಿ DC ಅವರ ಆರ್ಡರ್ ಆಗಿ ಇಲ್ಲಿಗೆ ಬಂದಿತ್ತು. ಈಗ ಬಂದು ಸಹ 2 ತಿಂಗಳು ಕಳೆದೋಯ್ತು, 3 ತಿಂಗಳಾಗಿದೆ. ಅದನ್ನು ಮುಂದಕ್ಕೆ AC ಅವರು ಆದಷ್ಟು ಶೀಘ್ರವಾಗಿ ಮಾಡಬೇಕಂತ ನಮ್ಮ ಒಂದು ಮನವಿ ಅಷ್ಟೇ. ಅದೊಂದು 2012ರಲ್ಲಿ ಆದಂಥ ಸಭಾಭವನ. ಆಗ ನಾವು ಇದ್ದಲ್ಲ, 2010ರಲ್ಲಿ ಆದಲ್ಲ ನೋಡಿ. ಆಗ ಅವರೇ ಕಮಿಟಿಯವರು ಇದ್ದದ್ದು, ವ್ಯವಸ್ಥಾಪನಾ ಸಮಿತಿ ಇದ್ದದ್ದು. ಅದು ಬಂದಿರಲಿಲ್ಲ. ಅಲ್ಲ, ಜನರಿಗೆ ಈಗ ಅಲ್ಲಿ ಗೊತ್ತಿಲ್ಲ ಅದು ಟ್ರಸ್ಟಿಂದ ದೇವಸ್ಥಾನದಂತ. ಈಗ ಸಹ ಜನರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಅದು ಈಗ ಸಹ ಸಭಾಭವನ ದೇವಸ್ಥಾನದ ಅಂಡರಲ್ಲಿ ಉಂಟಂದ್ರೆ ಎಲ್ಲರಿಗೆ. ಸನ್ಮುಖ ಸುಬ್ರಹ್ಮಣ್ಯ ವೇದಿಕೆ ಅಂತಲೇ ಉಂಟು, ಆದ ಕಾರಣ ಗೊತ್ತಿಲ್ಲ. ಜಾಗ ಈಗ ಟ್ರಸ್ಟಿನ ಹೆಸರಲ್ಲಿ ಉಂಟು. ಅದಕ್ಕೆ ಅಲ್ಲ, ಟ್ರಸ್ಟಿನ ಹೆಸರಲ್ಲಿ ಅದು ಜಾಗ ತಗೊಂಡದೇ ಒಬ್ಬ ಕ್ರೈಸ್ತ ದೇವಸ್ಥಾನ ಕಟ್ಟಬೇಕಂತ ಮಹಾರಾಷ್ಟ್ರ ಕ್ರೈಸ್ತ ಬಾಂಧವರು ತಗೊಂಡಲ್ಲ, ಖರೀದಿ ಮಾಡಿ. ಅದು ದೇವಸ್ಥಾನದ ಒಳಗೆ ಅವರಿಗೆ ಹಣ ಕೊಟ್ಟದ್ದು. ಅವರು ಈಗಲೂ ಹೇಳ್ತಾ ಇದ್ದಾರೆ, ಕ್ರೈಸ್ತ ಬಾಂಧವರು ನಮಗೆ ದೇವಸ್ಥಾನದ ಒಳಗೆ ಹಣ ಕೊಟ್ಟದ್ದು, ನಾವು ಅತಿ ಕಡಿಮೆ ಬೆಲೆಗೆ ನಾವು ದೇವಸ್ಥಾನಕ್ಕೆ ಜಾಗ ದೇವಸ್ಥಾನ ಒಳಗಿಂದ ಕೊಟ್ಟದ್ದು, ಒಳಗಿದೆ. ದೇವಸ್ಥಾನ ಒಳಗಿಂದಲೇ. ಹೌದು, ಅದು ಅವರು ಕ್ರೈಸ್ತರೇ ಹಾಗೆ ಹೇಳಿದ್ದಾರೆ. ಅವರನ್ನು ಅಲ್ಲಿಂದ ಅದಿಲ್ಲ, ಅದರಲ್ಲಿ ಇಲ್ಲ ಲೆಕ್ಕಪತ್ರಗಳು. ಯಾವುದೇ ಬ್ರಹ್ಮಕಲಶ ಲೆಕ್ಕಪತ್ರಗಳೇ ಇಲ್ಲ, ಯಾವುದೇ ಲೆಕ್ಕಪತ್ರಗಳಿಲ್ಲ. ಮುಂದಿನ ಲೆಕ್ಕ 2010, 2012 ವಿಷಯ ಇದು. ಯಾವುದೇ ಲೆಕ್ಕಪತ್ರಗಳು ದೇವಸ್ಥಾನದಲ್ಲಿ ಇಲ್ಲ. ಬ್ರಹ್ಮಕಲಶ ಹೌದು, ನಾವು ಆದದ್ದು 2016. ಆವಾಗ ಒಮ್ಮೆ ಇದು ಹೀಗೆ ಬಂದಿತ್ತು, ಆವಾಗ ಆರ್ಡರ್ ಆಗಿತ್ತು. ನಾವು ಹೀಗೆ ನಿಮ್ಮ ಹತ್ರ ಪತ್ರಕರ್ತ ಮಾಡಿ ಇದಕ್ಕೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದು ಮತ್ತೆ ಮುಂದಕ್ಕೆ ಹೋಗಲಿಲ್ಲ 5 ವರ್ಷದಲ್ಲಿ. ಈಗ ಹೌದು, ಹೋಗ್ಬೇಕಂತ ನಮ್ಮ ಒಂದು ಅಭಿಪ್ರಾಯ. ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗ, ಎಲ್ಲ ಸಾರ್ವಜನಿಕರ ದೇವಸ್ಥಾನ ಧಾರ್ಮಿಕ ಇಲಾಖೆ ಭಕ್ತಾದಿಗಳು ಗೊತ್ತಾಗಬೇಕಂತೇಳಿ ಈ ವಿಷಯ ನಾವೀಗ ಪತ್ರಿಕೆ ಮೂಲಕ ತಿಳಿಸ್ತಾ ಇದ್ದೇವೆ. ನಿಮ್ಮೆಲ್ಲ ನಮ್ಮದು 1.5 ವರ್ಷ ಆಯಿತು, 3 ವರ್ಷ ಅವಧಿ ನಮಗೆ. ಕೊನೆಯವರೆಗೆ ಇದು ಕೇಸ್ ನಡೀತಾ ಇತ್ತು. ನಾನು ಮಂಗಳೂರಿಗೆ ಹೋಗ್ತಿದ್ದೆ. ನಾವು ಮಂಗಳೂರಿಗೆ ಹೋಗಿ AC ಕೋರ್ಟಲ್ಲಿ ತನಿಖೆ ಆಗಿ ಅಲ್ಲಿಂದ DC ಆರ್ಡರ್ ಮಾಡಿದ್ದೀವಿ. ಹಾಗೆ ಧಾರ್ಮಿಕ ದತ್ತಿ ಇಲಾಖೆಯ AC ಅವರು ತನಿಖೆ ಮಾಡಿದ್ದು ನಮ್ಮನ್ನು. ನಾವೊಂದು 4 ಬಾರಿ ಅಲ್ಲಿಗೆ ತನಿಖೆಗೆ ನಮ್ಮನ್ನು ಕರೆದಿದ್ದು, ಅವರನ್ನು ಕರೆದಿದ್ರು. ಆವಾಗ ನಮ್ಮಲ್ಲಿ ಏನೆಲ್ಲ ಹೌದು ದಾಖಲೆಯನ್ನು ನಾವು ಕೊಡ್ತಿದ್ದು. ಆವಾಗ ನಮಗೆ ಹಾಕ್ಲಿಕ್ಕೆ ಆಗಿದೆ. ಈ ಆರ್ಡರ್ ಬಂದ ಮೇಲೆ ಈಗ 3 ತಿಂಗಳಾಗಿದೆ. ಅದಕ್ಕೆ ನಮ್ಮದೊಂದು ನಿಮ್ಮ ಹತ್ರ ಪತ್ರಿಕೆ ಮಾಧ್ಯಮದ ತಿಳಿಸಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.